ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಲು ಮುಕ್ತವಾದ ಅವಕಾಶ ನೀಡುವುದರ ಜೊತೆಗೆ ಧ್ವನಿವರ್ಧಕ ಅಳವಡಿಸಲು ಅನುಮತಿ ನೀಡಿ, ಇಲ್ಲವೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದರಿಗೆ ಸರ್ಕಾರಿ ಉದ್ಯೋಗ ನೀಡಿ, ನೇಪಾಳವಾಗಲು ಬಿಡಬೇಡಿ ಎಂದು ಕಲಾವಿದ ಹಾಗೂ ಸಂಸ್ಕಾರ ಭಾರತಿ ಕರ್ನಾಟಕ ಇದರ ಗೌರವಾಧ್ಯಕ್ಷ ಅಶೋಕ್ ಶೆಟ್ಟಿ ಸರಪಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆ ಮೇಲೆ ದಾಳಿ ಮಾಡುವ ಸರ್ಕಾರದ ಮತ್ತು ಅಧಿಕಾರಿಗಳ ಕ್ರಮ ಸರಿಯಲ್ಲ. ಇದು ಮುಂದುವರೆದರೆ ಜಿಲ್ಲೆಯಲ್ಲಿ ಹೋರಾಟ ನಡೆಯುವುದಕ್ಕೆ ಜಿಲ್ಲಾಡಳಿತ ಪ್ರೇರೇಪಣೆ ನೀಡುವುದಲ್ಲದೆ ಜಿಲ್ಲೆಯ ಸಾತ್ವಿಕರ ಮನೋಭಾವ ಕಟ್ಟಿಯೊಡೆದು ಸ್ಫೋಟವಾದರೆ ನಡೆಯುವ ಅಶಾಂತಿಗೆ ಜಿಲ್ಲಾಡಳಿತವೇ ಹೊಣೆಯಾಗುತ್ತದೆ ಎಂದಿದ್ದಾರೆ. ಕಲಾಕ್ಷೇತ್ರ ಒಂದು ರೀತಿಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದಂತಹ ಅನುಭವವನ್ನು ಪಡೆಯುತ್ತಾ ಇದೆ. ಕಾರಣ ಎನ್ನುವುದು ತಮಗೆ ಗೊತ್ತಿದೆ. ಮೊನ್ನೆ ನಮ್ಮ ಚೌತಿ ಅಷ್ಟೊಂದು ಮತ್ತು ಚೌತಿ ಈ ಕಾರ್ಯಕ್ರಮದಿಂದ ಇನ್ನು ಮುಂದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಬರೋದಕ್ಕಿದೆ. ಆವಾಗ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲಿ ಆಯೋಜನೆ ಆಗ್ತದೆ. ಮೊನ್ನೆ ನಡೆದಂತಹ ವಿದ್ಯಮಾನಗಳಿಂದ ಇಡೀ ಕಲಾ ವಲಯ ಒಂದು ರೀತಿಯಲ್ಲಿ ತಲ್ಲಣಗೊಂಡಿದೆ. ಎಲ್ಲಿನೋ ಒಂದು ಊರಿಂದ ಈಗ ಅಧಿಕಾರಿ ವರ್ಗಾವಣೆಯಾಗಿ ಬಂದು ಇಲ್ಲಿ ನಡೀತಿರುವಂತಹ ಪರಂಪರಾಗತವಾದಂತಹ ಯಾವ ಕಾರ್ಯಕ್ರಮ ಅದನ್ನು ಸ್ಥಗಿತ ಮಾಡಬೇಕು, ನಿಲ್ಲಿಸಬಾರದು ಕಟ್ಟಪ್ಪಣೆ ಮಾಡೋದ್ರ ಮೂಲಕ ಇಲ್ಲಿನ ಕಲೆ ಮತ್ತು ಸಂಸ್ಕೃತಿಗೆ ಒಂದು ರೀತಿಯ ಕೊಡುಗೆಗಳು ನೀಡುತ್ತಾ ಇದೆ. ಇದು ತುಂಬ ನೋವಿನ ವಿಚಾರ. ಸಂಸ್ಕಾರ ಭಾರತಿ ಯಾವತ್ತೂ ಕಲಾವಿದರ ಜೊತೆಯಲ್ಲಿದೆ. ಕಲೆ ಎನ್ನುವುದು ವಿಲಾಸಕ್ಕಾಗಿರುವಂಥದ್ದಲ್ಲ, ಇದು ವಿಕಾಸಕ್ಕಾಗಿರುವಂತಹ ಧ್ಯೇಯವಾಕ್ಯವೇ ನಮ್ಮ ಸಂಸ್ಕಾರ ಭಾರತ.